ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಗ್ರಾಮದ ಹೊರವಲಯದಲ್ಲಿ ಗುರುವಾರದಂದು ಸಂಜೆ ಸಾಂಪ್ರದಾಯಿಕವಾಗಿ ಗೋವುಗಳ ಹಬ್ಬವನ್ನು ಆಚರಿಸಲಾಯಿತು. ಬಯಲು ಸೀಮೆಯ ಗಡಿ ಪ್ರದೇಶವಾದ ಗ್ರಾಮಗಳಲ್ಲಿ ಆಕಳು ಹಬ್ಬವನ್ನು ಆಚರಿಸುವ ರೂಢಿ ಇದ್ದು, ಹೋಬಳಿಯ ಬಹುಭಾಗದ ಹಳ್ಳಿಗಳಲ್ಲಿ ಸುಗ್ಗಿಯ ಮುಂಚೆ ರೈತಾಪಿ ವರ್ಗ ಗೋವಿನ ಹಬ್ಬ ಆಚರಿಸುತ್ತಾರೆ. ಅದರಂತೆ ಗ್ರಾಮದಲ್ಲಿ ಆಕಳುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಹಬ್ಬವನ್ನು ಆಚರಿಸಲಾಯಿತು. ಹೊಲ ಗದ್ದೆಗಳಲ್ಲಿ ಸಹಾಯಕವಾಗಿ ದುಡಿದ ದನ ಕರು ಗೋವುಗಳನ್ನು ಪ್ರತಿ ಮನೆಯಲ್ಲೂ ಪೂಜಿಸುವುದು ಈ ಭಾಗದ ಜನತೆಯಲ್ಲಿ ಮನೆ ಮಾಡಿರುವ ಸಂಪ್ರದಾಯ. ಹಬ್ಬದ ದಿನದಂದು ದೇವರ ಮೂರ್ತಿಗಳಿಗೆ ಸುತ್ತ ಜಾನುವಾರು ಪ್ರದಕ್ಷಿಣೆ ಹಾಕುವುದರಿಂದ ಅವುಗಳಿಗೆ ಯಾವುದೇ ರೀತಿಯ ರೋಗ ರುಜಿನಗಳು ಬರುವುದಿಲ್ಲವೆಂಬ ನಂಬಿಕೆ ಇದೆ. ಅದರಂತೆ ಗ್ರಾಮದಲ್ಲಿ ಬುಧವಾರದಂದು ಸಂಜೆ ಗೋವುಗಳ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಗೌರ ಸಮುದ್ರ ಮಾರಮ್ಮ, ತಮ್ಮಲು ಮಾರಮ್ಮ, ನಿಡಗಲ್ಲು ಮಾರಮ್ಮ ಮತ್ತು ಕೊಲ್ಲಾಪುರದಮ್ಮ ದೇವಿಯವರ ಉತ್ಸವ ಮೂರ್ತಿಗಳನ್ನು ಗೌಡತಿಮ್ಮನಹಳ್ಳಿ ರಸ್ತೆಯ ಗುಂಜಿಕುಂಟಮ್ಮ ಕುಂಟೆಯ ಸರ್ಕಾರಿ ಸ್ಥಳದಲ್ಲಿ ಒಂದು ಎತ್ತರವಾದ ಮತ್ತು ವಿಸ್ತಾರವಾದ ಪ್ರದೇಶದಲ್ಲಿ ಕೂರಿಸಿದರು. ಗೋಮಾತೆಯನ್ನು ಕರೆತಂದು ವಿಧಿವತ್ತಾಗಿ ಪೂಜೆ ಮಾಡಿ 3 ದೇವರುಗಳಿಂದ ಆಶೀರ್ವಾದ ಪಡೆದ ನಂತರ ಆ ಗೋಮಾತೆಯನ್ನು ದೇವರುಗಳ ಸುತ್ತಲೂ ಪ್ರದಕ್ಷಿಣೆ ಮಾಡಲಾಯಿತು. ನಂತರ ಇತರೆ ಆಕಳು ಮತ್ತು ದನಕರುಗಳನ್ನು ಕರೆತಂದು ದೇವರುಗಳ ಸುತ್ತಲೂ ಪ್ರದಕ್ಷಿಣೆ ಮಾಡಲಾಯಿತು. ಇದೇ ರೀತಿ ಕುರಿ ಮೇಕೆಗಳ ಮಂದೆಯನ್ನು ಪ್ರದಕ್ಷಿಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನೆರೆದಿದ್ದ ಜನತೆ ಕೇಕೆ ಹಾಕುವ ಸದ್ದು ಗದ್ದಲವು ಉತ್ಸವಕ್ಕೆ ಮತ್ತಷ್ಟು ಉತ್ಸಾಹವನ್ನು ತಂದುಕೊಟ್ಟಿತ್ತು. ಕೆಲವರು ಶೃಂಗರಿಸಿದ ಎತ್ತುಗಳನ್ನು, ಕುರಿಗಳನ್ನು ಮತ್ತು ಮೇಕೆಗಳನ್ನು ಸಡಗರ ಸಂಭ್ರಮದಿಂದ ಕರೆತಂದು ದೇವರ ಪ್ರದಕ್ಷಿಣೆ ಮಾಡಿಸಿದರು. ಸಂಜೆ ವೇಳೆಗೆ ಎಲ್ಲ ರಾಸುಗಳು ಮತ್ತು ಜಾನುವಾರುಗಳು ದೇವರ ಪ್ರದಕ್ಷಿಣೆ ಹಾಕಿದ ನಂತರ ಗೋವಿನ ಹಬ್ಬ ಮುಕ್ತಾಯವಾಯಿತು ಮತ್ತು ರಾತ್ರಿ ದೇವರ ಮೆರವಣಿಗೆ ನಡೆಯಿತು. ವರದಿ ನಂದೇಶ್ ನಾಯ್ಕ್ ಪಿ. जारे ಈ ಕೋರೆ ಹಾತ ಡಗರ್ಸಾವ್ರಿ